ವಿಜಯ ಬ್ಯಾಂಕ್ ಅನ್ನು ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾ ಮತ್ತು ದೇನಾ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಿದರೆ ಬ್ಯಾಂಕುಗಳಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಎಚ್ಚರಿಕೆ ನೀಡಿದೆ. ವಿಜಯ ಬ್ಯಾಂಕ್ ವಿಲೀನೀಕರಣ ವಿರೋಧಿಸಿ ಪುತ್ತೂರು ಮುಖ್ಯ ರಸ್ತೆಯಲ್ಲಿರುವ ಕೆಪಿ ಕಾಂಪ್ಲೆಕ್ಸ್ನಲ್ಲಿ ವಿಜಯ ಬ್ಯಾಂಕ್ ಪ್ರಧಾನ ಶಾಖೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲೆಯ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಜಿಲ್ಲೆಯನ್ನ ಸುಶಿಕ್ಷಿತರನ್ನಾಗಿ ಮಾಡಿದ ವಿಜಯ ಬ್ಯಾಂಕ್ ಅನ್ನು ಮುಳುಗುತ್ತಿರುವ ಬ್ಯಾಂಕ್ ಆಫ್ ಬರೋಡಾ ಮತ್ತು ದೇನಾ ಬ್ಯಾಂಕ್ಗಳ ಜೊತೆ ವಿಲೀನಗೊಳಿಸಬಾರದು. ಒಂದು ವೇಳೆ ವಿಲೀನಗೊಳಿಸುವುದಿದ್ರೆ ಅವೆರಡನ್ನ ವಿಜಯ ಬ್ಯಾಂಕ್ನ ಜೊತೆ ವಿಲೀನಗೊಳಿಸಿ ವಿಜಯ ಬ್ಯಾಂಕ್ನ ಹೆಸರು ಹಾಗೂ ಬ್ರ್ಯಾಂಡ್ ಅನ್ನ ಉಳಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಹೇಳಿದರು. ನಮ್ಮ ಜಿಲ್ಲೆಯ ಎಲ್ಲ ಜನರನ್ನು ಎತ್ತಿ ಹಿಡಿದಂಥ ಬ್ಯಾಂಕ್ ವಿಜಯ ಬ್ಯಾಂಕ್. ಯಾರೂ ನಾನು ಹೋಗಿ ಇದ್ದೇವೆ ಅಂತ ಹೇಳಿ ಅಥವಾ ಹೆಣ್ಣು ಮಕ್ಕಳೇ ನಾವಿದ್ದೇವೆ ಅಂತ ಹೋಗಿದ್ದೇವೆ ಅಥವಾ ಬಡತನದಲ್ಲಿ ನಮಗೆ ಹೊಟ್ಟೆಗೆ ಇದ್ದಿಲ್ಲ ಅಂತ ಹೇಳಿ ಹೋಗಿ ಎಲ್ಲರನ್ನು ಕರೆದು ಅವರಿಗೆ ರಕ್ಷಣೆ ಮಾಡಿದಂಥದ್ದು ವಿಜಯ ಬ್ಯಾಂಕ್. ಅಂಥ ಸುಂದರರಾಮ್ ಶೆಟ್ರು ಮಾಡಿದಂಥ ಬ್ಯಾಂಕು ಇವತ್ತು ಬಹಳ ಲಾಭದಾಯಕವಾಗಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿರುವಾಗ ಬ್ಯಾಂಕ್ ಆಫ್ ಬರೋಡಾ ಮತ್ತು ದೇನಾ ಬ್ಯಾಂಕು ಲಾಸಿನಲ್ಲಿ ಮುಳುಗಿರುವಾಗ, ಮುಳುಗುವುದಂತ ಹೇಳಿದರೆ ಹೇಗೆ ರೈತರಿಗೆ ಸಾಲ ಮನ್ನಾ ಮಾಡಿ ಅಲ್ಲ, ಯಾರೋ ದೊಡ್ಡವರಿಗೆಲ್ಲ ಸಾವಿರಗಟ್ಟಲೆ ಕೋಟಿ ರೂಪಾಯಿಗಳನ್ನು ಕೊಟ್ಟು ಮುಳುಗುತ್ತಿರುವ ಆ ಎರಡು ಬ್ಯಾಂಕ್ಗಳನ್ನು ವಿಜಯ ಪ್ರತಿಭಟನೆಯಲ್ಲಿ ನ್ಯಾಯವಾದಿ ಹರ್ನಾಕ್ಷಿ ಜೆ ಶೆಟ್ಟಿ, ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಜೋಕಿ ಡಿಸೋಸಾ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೋಷನ್ ರೈಪನ್ನೂರು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನಿರ್ಮಲ್ ಕುಮಾರ್ ಜೈನ್ ಮೊದಲಾದವರು ಭಾಗವಹಿಸಿದ್ರು.